ನೀವು ಮೃಗಾಲಯಕ್ಕೆ ಹೋಗ್ತೀರಿ. ಆ ಝೂ ಅಲ್ಲಿ ಒಂದು ಪಂಜರದಲ್ಲಿ ಸಿಂಹ ನಿಮ್ಮನ್ನು ನೋಡಿ ಗರ್ಜಿಸ್ತಿದೆ, ಇನ್ನೊಂದರಲ್ಲಿ ಹುಲಿಯೊಂದು ನಿಮ್ಮನ್ನ ತಿನ್ನೋ ಹಾಗೆ ನೋಡ್ತಿದೆ, ಮತ್ತೊಂದರಲ್ಲಿ ಚಿರತೆ ನಿಮ್ಮ ಜಿಗಿಯ ಕಾಯ್ತಿದೆ. ನಿಮ್ಮಿಬ್ಬರ ಮಧ್ಯೆ ಇರೋದು ಕೇವಲ ಒಂದು ಕಬ್ಬಿಣದ ಬೇಲಿ. ಅದನ್ನು ದಾಟಿ ಆ ಪ್ರಾಣಿಗೆ ಹೊರಬರಕ್ಕಾಗಲ್ಲ ಅಂತ ನಿಮಗೆ ಗೊತ್ತು. ಹಾಗಾಗಿ ಏನು ಭಯ ಇಲ್ಲದೆ ನೀವು ಒಳಗಿರೋ ಆ ಪ್ರಾಣಿಯನ್ನು ನೋಡಿ ಬೋರ್ಡಲ್ಲಿ ಅದರ ಬಗ್ಗೆ ಬರೆದಿರೋ ಬಯೋಡೇಟಾ ಓದಿ ನಿಮ್ಮ ಮಗುನ ಕರ್ಕೊಂಡು ಅಲ್ಲಿಂದ ಹೊರಡ್ತೀರ ಅಲ್ವಾ? ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಯೋಚನೆಗಳು ಅನ್ನೋದು ನಿಮ್ಮನ್ನ ಹೆದರಿಸೋ ಸಿಂಹ, ಹುಲಿ, ಚಿರತೆ ಇದ್ದ ಹಾಗೆ. ಅದರ ಬಾಯೊಳಗೆ ನಾವು ನಮ್ಮ ತಲೆಯನ್ನು ಕೊಟ್ಟು ಬಲಿಯಾಗಬಾರ್ದು. ಮಧ್ಯೆ ಬೇಲಿ ಹಾಕೊಂಡು ದೂರದಿಂದಲೇ ನೋಡಿ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ನಾವು ಯಾವ ಸಿಂಹ, ಹುಲಿ, ಚಿರತೆಗೆ ಹೆದರ್ತೀವೋ ಅದನ್ನೇ ಬೆಕ್ಕನ್ ಮರಿ ಅನ್ನೋ ಥರ ಕೆಲವರು ಪಳಗಿಸಿ ಮುದ್ದಾಡೋದನ್ನ ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡಿರ್ತೀವಿ. ಅದೇ ಥರ ಈ ನಕಾರಾತ್ಮಕ ಯೋಚನೆಗಳು ಅನ್ನೋ ಮೃಗಗಳನ್ನು ಪಳಗ್ಸೋಕ್ಕೆ ನಾವು ಕಲಿಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರ ನೆಗೆಟಿವ್ ಥಾಟ್ಸ್. ಕೆಲವರಿಗೆ ಅವ್ರ ಬಗ್ಗೆಯೇ ಅನುಮಾನ. ಅಂದರೆ ನಾನು ಅವನಷ್ಟು ಬುದ್ಧಿವಂತ ಅಲ್ಲ, ಅವಳಷ್ಟು ಸುಂದರಿ ಅಲ್ಲ, ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಹೀಗೆ. ಇನ್ನೂ ಕೆಲವರಿಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋ ಚಾಳಿ. ಅಂದರೆ ಅವನಿಗೆ ಆ ಬಿಸ್ನೆಸ್ ಡೀಲ್ ಸಿಗಬಾರ್ದು, ಅವಳನ್ನು ಬೆಳೆಯಕ್ಕೆ ಬಿಡಬಾರ್ದು, ಅವನಿಗೆ ಆಸ್ತಿಯಲ್ಲಿ ನ್ಯಾಯವಾಗಿ ಸಿಗಬೇಕಾಗಿರೋ ಪಾಲನ್ನು ಕೊಡಬಾರ್ದು. ಹೀಗೆ ಹಲವು ಪ್ರಾಣಿಗಳ ಕಿರ್ಚಾಟ, ಕೂಗಾಟ ನಮ್ಮೆಲ್ಲರ ತಲೆಯಲ್ಲೂ ಕೇಳಿಸ್ತಾನೆ ಇರುತ್ತೆ. ಇದು ಪ್ರತಿಯೊಬ್ಬರಲ್ಲೂ ಸಹಜ. ಆದರೆ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ? ಓಕೆ, ನೀವು ಮನೆಯಲ್ಲಿ ಟಿವಿ ನೋಡ್ತಿದ್ದೀರಾ, ಯಾವುದೋ ಚಾನಲ್ ನೋಡ್ತಿದ್ದೀರಾ, ನಿಮಗೆ ಆ ಪ್ರೋಗ್ರಾಮ್ ಇಷ್ಟ ಆಗ್ತಿಲ್ಲ, ಏನು ಮಾಡ್ತೀರಿ? ರಿಮೋಟ್ ತಗೊಂಡು ಚಾನಲ್ ಬದಲಾಯಿಸ್ತೀರಿ, ನಿಮಗೆ ಇಷ್ಟವಾದ ಪ್ರೋಗ್ರಾಮನ್ನು ನೋಡಕ್ಕೆ ಶುರು ಮಾಡ್ತೀರಿ, ರೈಟ್? ಅದೇ ಥರ ಮನಸ್ಸಲ್ಲಿ ದುರಾಲೋಚನೆಗಳು ಬಂದಾಗ ದಯವಿಟ್ಟು ಮನಸ್ಸಿನ ಚಾನಲ್ನ ಚೇಂಜ್ ಮಾಡಿ. ಯಾವ ಚಾನಲ್ಗೆ ಹೋಗೋದು ಅಂದ್ರ, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇದೆ ಅಂದ್ರ, ಒಂದು ಹೇಳ, ನಿನ್ನೆ ರಾತ್ರಿ ಕೋಟ್ಯಾಂತರ ಜನ ಮಲಗಿದ್ರು, ಬೆಳಗ್ಗೆ ಅದರಲ್ಲಿ ಕೆಲವರು ಏಳಲೇ ಇಲ್ಲ. ನೀವು ಎದ್ದಿದ್ದೀರಾ, ಉಸಿರಾಡ್ತಿದ್ದೀರಾ, ಈ ಆಡಿಯೋ ಕೇಳ್ತಿದ್ದೀರಾ, ಯು ಆರ್ ಅಲೈವ್, ಯು ಆರ್ ಟಿಕಿಂಗ್ ಮ್ಯಾನ್. ಇದಕ್ಕಿಂತ ಒಂದು ಪಾಸಿಟಿವ್ ಥಾಟ್ ಬೇಕಾ? ಈ ಥರ ನಿಮ್ಮ ಮನಸ್ಸಲ್ಲಿ ದುರಾಲೋಚನೆಗಳು ಬಂದಾಗ ಯಾವುದೋ ಒಂದು ಪಾಸಿಟಿವ್ ಥಾಟ್ಗೆ ಚಾನಲ್ನ ಶಿಫ್ಟ್ ಮಾಡಿ. ಫಿಸಿಕ್ಸಲ್ಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಎರಡು ವಸ್ತುಗಳು ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಮನಸ್ಸಿಗೂ ಅನ್ವಯಿಸುತ್ತೆ ಅನಿಸುತ್ತೆ. ಸೊ ಒಂದು ನೆಗೆಟಿವ್ ಥಾಟ್ ಬಂದಾಗ ಆ ಜಾಗದಲ್ಲಿ ನೀವೊಂದು ಪಾಸಿಟಿವ್ ಯೋಚನೆಯನ್ನು ಹೇಗಾರು ತರಿಸಿದ್ರೆ ಆ ನೆಗೆಟಿವ್ ಥಾಟ್ ಅಲ್ಲಿಂದ ಆಟೋಮ್ಯಾಟಿಕ್ ಆಗಿ ಜಾಗ ಖಾಲಿ ಮಾಡಲೇಬೇಕು. ಇದು ಕಷ್ಟ, ನಂಗೆ ಗೊತ್ತು, ಆದರೆ ಟ್ರೈ ಮಾಡೋಣ ಅಂತ ಹೇಳ್ತಿದ್ದೀನಿ. ಅಂದರೆ ನಮ್ಮ ಜೀವನದಲ್ಲಿ ನಡೀತಿರುವಂಥ ಯಾವುದೋ ಒಂದು ಒಳ್ಳೆಯ ವಿಷಯದ ಬಗ್ಗೆ ಆಗಾಗ ಗಮನ ಕೊಡ್ತಿರ್ಬೇಕು, ಆ ಚಾನಲ್ಗೆ ಶಿಫ್ಟ್ ಆಗ್ತಿರ್ಬೇಕು. ಅದೇ ಥರ ಇನ್ನೊಂದು ದೊಡ್ಡ ನೆಗೆಟಿವ್ ವಿಷಯ ಅಂದರೆ ಅನವಶ್ಯಕವಾದ ಹೋಲಿಕೆ, ಅನ್ನೆಸೆಸರಿ ಕಂಪ್ಯಾರಿಸನ್. ಅಂದರೆ ಇನ್ನೊಬ್ಬರ ಜೀವನ, ಅವರ ಜೀವನ ಶೈಲಿಗೆ ನಮ್ಮ ಜೀವನವನ್ನು ಹೋಲಿಕೆ ಮಾಡಿ ಕೊರಗ್ತಾ ಕೂತ್ಕೊಳ್ಳೋದು. ಅಂದರೆ ಲೈಫ್ ಇಸ್ ಎಲ್ಸ್ವೇರ್, ಹ್ಯಾಪಿನೆಸ್ ಇಸ್ ಎಲ್ಸ್ವೇರ್ ಅಂತ ಕೊರಗಿ ಕೂರೋ ಬದಲು ನಾವು ಇರೋ ಜಾಗದಲ್ಲೇ, ನಾವು ಮಾಡೋ ಕೆಲಸದಲ್ಲೇ, ನಮ್ಮ ಸಂಬಂಧಗಳಲ್ಲೇ ಇನ್ನೂ ಉತ್ತಮವಾಗಿ ನಾವು ಏನು ಮಾಡ್ಬೋದು, ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ. ಸಿ, ದ ರೈಟ್ ಕಂಪ್ಯಾರಿಸನ್ ವುಡ್ ಬಿ ಹೂ ಯು ಆರ್ ಆ್ಯಂಡ್ ಹೂ ಯು ಕ್ಯಾನ್ ಬಿ. ನೀವು ಏನಾಗಿದ್ದೀರಿ, ನೀವು ಏನು ಆಗಬಲ್ಲರಿ, ನಿಮ್ಮಲ್ಲಿ ಅಪಾರವಾದ ಸಾಧ್ಯತೆಗಳಿದೆ. ನಿಮಗೆ ಗೊತ್ತು ನೀವು ಯಾವ ಮಟ್ಟಕ್ಕೆ ತಲುಪಬಲ್ರಿ ಅಂತ. ಆ ವಿಶ್ವರೂಪವನ್ನು ಹೇಗೆ ಪಡೆಯೋದು ಅನ್ನೋದ್ರ ಕಡೆ ಗಮನ ಕೊಡೋದು. ಅಂದರೆ ನೀವು ಯಾರೇ ಇರ್ಬೋದು, ಒಬ್ಬ ನಟ ಇರ್ಬೋದು, ಗೃಹಿಣಿ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ನೀವು ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಆದರೆ ಅದಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮಲ್ಲಿರ್ತಾನೆ. ಆ ವ್ಯಕ್ತಿಯನ್ನು ನೀವು ಹೊರಗೆ ತರಲೇಬೇಕು. ನೀವು ಏನೇ ಕೆಲಸ ಮಾಡ್ತಿದ್ರು ಈಗ ನೀವು ಮಾಡ್ತಿರುವ ಅದೇ ಕೆಲಸವನ್ನು ಇನ್ನೂ ಶ್ರೇಷ್ಠವಾದ ರೀತಿಯಲ್ಲಿ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ಅದನ್ನು ನಾವು ಹುಡುಕಲೇಬೇಕು. Whoever you are, there's a better person inside you. Whatever you're doing, there's a better way to do it. ಈ ಹೊಸ ವರ್ಷದಲ್ಲಿ ಅದನ್ನು ಮಾಡೋಣ. ಈ ವರ್ಷ ನಿಮ್ಮ ಜೀವನದ ಸಕಾರಾತ್ಮಕ ವರ್ಷವಾಗಲಿ, ನೆಗೆಟಿವ್ ಥಾಟ್ಸಿಂದ ದೂರ ಇರುವಂಥ ವರ್ಷವಾಗಲಿ. ನೀವು ಆಸೆ ಪಡುವಂಥ ಎಲ್ಲ ವಿಷಯಗಳು, ಹಿತವಾದ ಸಂಬಂಧಗಳು, ನವಿರಾದ ಪ್ರೀತಿ, ಆದರ್ಶಮಯವಾದ ಆರೋಗ್ಯ, ನೆಮ್ಮದಿ ಎಲ್ಲವೂ ನಿಮ್ಮದಾಗಲಿ. ಈ ಹೊಸ ವರ್ಷದಲ್ಲಿ ನಿಮ್ಮ ವಿಶ್ವರೂಪದ ದರ್ಶನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.